ಮಂಗಳೂರಿನ ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ವತಿಯಿಂದ ಸೃಷ್ಟಿ 2K19ಗೆ ಅದ್ದೂರಿಯಾಗಿ ಚಾಲನೆ ದೊರಕಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ನಗರದ ವಾಮಂಜೂರಿನಲ್ಲಿರುವ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ವತಿಯಿಂದ ಸೃಷ್ಟಿ 2K19 ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಯೆನಪೋಯ ಯೂನಿವರ್ಸಿಟಿಯ ಪ್ರೊ ಚಾನ್ಸಲರ್ ಪ್ರೊಫೆಸರ್ ಸಿವಿ ರಘುವೀರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇನ್ನು ಮಂಗಳೂರಿನಲ್ಲಿ ಇಂತಹ ಒಂದು ಅಚ್ಚುಕಟ್ಟಾದ ಕ್ಯಾಂಪಸ್ ಇನ್ನೊಂದಿಲ್ಲ. ಈ ವಾತಾವರಣ ವಿದ್ಯಾಭ್ಯಾಸಕ್ಕೆ ಒಂದು ಸೂಕ್ತ ವೇದಿಕೆಯಾಗಲಿದೆ ಎಂದು ಹೇಳಿದರು. ಪ್ರಕಾಶ್ ವಿಲ್ಫ್ರೆಡ್, I am sure you will be happy to know that yours is one of the best campuses I have gone to. Beautiful campus. And I envy those who are studying here and I envy those who are working here. My daughter's classmate, one Dimple, used to come and tell us about this college. She studied here. She is now in America. She used to come and tell us about this college. She used to say that, uncle, that college is like this. I said, I don't think that is true. But now, I am convinced. I am very happy to be here this morning. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ ಅವರು ವಹಿಸಿ ಮಾತನಾಡಿದ್ರು. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿದೆ ಅಂತ ಹೇಳಿದ್ರು. It is the conferences like these that give our management students a reality check on the expectations of the corporate and helps them plan their entry into corporate in a better way. Every student is aware that there comes a point when he or she has to make a transition from the campus to corporate. That transition is never easy and often results in underskilled employees who are not aware of what office culture holds for them. ಈ ವೇಳೆ ಎನ್ಐಪಿಎಂನ ಅಧ್ಯಕ್ಷರಾದ ದಿವಾಕರ್ ಕದ್ರಿ, ಎನ್ಐಪಿಎಂ ಉಪಾಧ್ಯಕ್ಷ ಅಶೋಕ್ ತಮ್ಮಯ್ಯ, ಎನ್ಐಪಿಎಂನ ಕಾರ್ಯದರ್ಶಿ ಪ್ರಬೋಧ್ ಕೆಎಸ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.